ಕೋವಿಡ್ ವಿರುದ್ಧ ಹೋರಾಟದ ಮುಂದಿನ ಹಂತಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಇನ್ನೇನು ಕೋವಿಡ್ ಲಸಿಕೆ ನಮಗೆ ಸಿಗ್ತಾ ಇದೆ. ಸಿಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದನ್ನು ಲಸಿಕೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡ್ರೈ ರನ್ ಮಾಡ್ತಾ ಇದ್ವಿ. ಸುಮಾರು ಜಿಲ್ಲೆಯ 8 ಆರೋಗ್ಯ ಕೇಂದ್ರಗಳಲ್ಲಿ ಈ ಡ್ರೈ ರನ್ ನಡೀತಾ ಇದೆ. ಇಲ್ಲಿ ಭಾಳ ಮುಖ್ಯವಾಗಿ ನಮ್ಮದೇನಾದರೂ ಲಸಿಕೆ ಕೊಡುವಂಥ ಸಂದರ್ಭದಲ್ಲಿ ಏನಾದರೂ ಲೋಪದೋಷಗಳಾಗೋದಾದರೆ ಈಗಲೇ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸುಧಾರಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ನಾವು ಡ್ರೈ ರನ್ನನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮೊದಲನೇ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ನಾವು ಲಸಿಕೆಯನ್ನು ಕೊಡ್ತೀವಿ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 19,562 ಆರೋಗ್ಯ ಕಾರ್ಯಕರ್ತರನ್ನು ಗುರುತಿಸಿದ್ದೀವಿ. ಮೊದಲ ಹಂತದಲ್ಲಿ ಅವರೆಲ್ಲರಿಗೂ ಸಹ ನಾವು ಲಸಿಕೆಯನ್ನು ಕೊಡ್ತಾಯಿದ್ದೀವಿ. ಇನ್ನು ಎರಡನೇ ಹಂತದಲ್ಲಿ ಫ್ರಂಟ್ ಲೈನ್ ವಾರಿಯರ್ ಏನಿದ್ದಾರೆ ಅವ್ರುಗಳಿಗೆ ಲಸಿಕೆಯನ್ನು ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ ಸರ್ಕಾರದಲ್ಲಿ. ಅವರ ಲಿಸ್ಟನ್ನು ರೆಡಿ ಮಾಡ್ತಾಯಿದ್ದೀವಿ. ಫ್ರಂಟ್ ಲೈನ್ ವಾರಿಯರ್ ಲಿಸ್ಟ್ಗಳನ್ನು ಈಗಾಗಲೇ ತಯಾರಾಗ್ತಾ ಇದೆ. ಇದಾದ ತಕ್ಷಣ ನಾವು ಫ್ರಂಟ್ ಲೈನ್ ವಾರಿಯರ್ಸ್ಗೆ ಲಸಿಕೆಯನ್ನು ಕೊಡ್ತೇವೆ. ಮೂರನೇ ಹಂತದಲ್ಲಿ ಎಬವ್ 50 ಇಯರ್ಸ್ ಏನಿದೆ ಅವರಿಗೆ ಬಿಲೋ 50 ಇಯರ್ಸ್ ಬೇರೆ ಬೇರೆ ಕಾಯಿಲೆಗಳಿರುವಂಥವ್ರಿಗೆ ಐಡೆಂಟಿಫೈ ಮಾಡ್ತೀವಿ. ಮೂರನೇ ಹಂತದಲ್ಲಿ ಅವರಿಗೆ ಲಸಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಲ್ಲಿ ಸುಮ್ಮನೆ ಬೇಡದೇ ಇರೋ ವಿಷಯಗಳ ಬಗ್ಗೆ ಕೆಲವರೆಲ್ಲ ಚರ್ಚೆ ಮಾಡೋದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಲಸಿಕೆ ಬಗ್ಗೆ ಯಾರೂ ಸಹ ಆತಂಕ ಪಡುವಂಥ ಅಗತ್ಯ ಇಲ್ಲ. ನಾವು ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆಯನ್ನು ಕೊಟ್ಟು ಆಮೇಲೆ ಅವರನ್ನು ಪರಿಶೀಲನೆ ಮಾಡಿ ಈಗಾಗಲೇ ನೀವು ನೋಡಿರ್ಬೋದು 3 ರೂಮ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ. ವೆಯ್ಟಿಂಗ್ ರೂಮ್ ಒಂದಿದೆ, ಲಸಿಕೆ ರೂಮ್ ಒಂದಿದೆ, ಮತ್ತು ಆಮೇಲೆ ನಾವು ಅಬ್ಸರ್ವೇಷನ್ ರೂಮನ್ನು ಸಹ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಮಾಡ್ಕೊಂಡಿದ್ದೀವಿ. ಇದನ್ನೊಂದು ಎಲೆಕ್ಷನ್ ಮಾದರಿಯಲ್ಲಿ ಮಾಡಬೇಕು ಅಂತ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಬಳಸ್ಕೊಂಡು ಲಸಿಕೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಟಾರ್ಗೆಟ್ ಉಂಟು ಇಷ್ಟೇ ಮಾಡಬೇಕು? ಟಾರ್ಗೆಟ್ ಇಲ್ಲ, ಅದೇ ಈಗಾಗಲೇ 2 ಹಂತದ, ಮೊದಲನೇ ಹಂತದ ಆರೋಗ್ಯ ಕಾರ್ಯಕರ್ತರು, ಎರಡನೇ ಹಂತದ ಫ್ರಂಟ್ ಲೈನ್ ವಾರಿಯರ್ನ ಈ ತಿಂಗಳ ಎಂಡೊಳಗೆ ನಾವು ಕಂಪ್ಲೀಟ್ ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೀವಿ. ಲಸಿಕೆ ಪೂರೈಕೆ ಹೇಗಾಗ್ತದೆ ಅದರ ಆಧಾರದ ಮೇಲೆ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಗವರ್ಮೆಂಟ್ ಸಂಸ್ಥೆಯಲ್ಲಿ ನಮ್ಮ MCH ಆಸ್ಪತ್ರೆ ಹಾಗೂ UPSC ಹಾಗೂ ಸಂಸ್ಥೆಗಳಲ್ಲಿ ಇವರಿಗೆ ವ್ಯಾಕ್ಸಿನೇಷನ್ ಸೈಟ್ ಬಗ್ಗೆ, ಸೆಷನ್ ಸೈಟ್ ಬಗ್ಗೆ, ಅಲ್ಲಿನ ಸೆಷನ್ ಸೈಟ್ ಅಲ್ಲಿ ಯಾರ್ಯಾರು ವ್ಯಾಕ್ಸಿನೇಟ್ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಹಾಗೂ ಪ್ರೈಮರಿ ಹೆಲ್ತ್ ಸೆಂಟರ್ ಅಲ್ಲಿ ಇವರೆಲ್ಲರಿಗೂ ಸಾಕಷ್ಟು ಈ ಡ್ರೈ ರನ್ ಬಗ್ಗೆ ಹಾಗೂ ಒಟ್ಟು 852 ಆರೋಗ್ಯ ಸಂಸ್ಥೆಗಳಲ್ಲಿ ಸುಮಾರು 19 ಗಳಿದ್ದಾರೆ. ಸೊ ಇವರನ್ನು ನಾವು ಇವಾಗಲೇ ಕೋವಿನ್ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ, ಈ ಕೋವಿನ್ ಪೋರ್ಟಲ್ ಅಲ್ಲಿ ಯಾರು ಎಂಟ್ರಿ ಮಾಡಿದ್ದಾರೆ ಅವರನ್ನು 25 ಜನರನ್ನ ನಾವು ಗುರುತಿಸಿ ಅವರನ್ನು ಈ ಫಲಾನುಭವಿಗಳಾಗಿ ಬರೆದು ಇವರನ್ನು ಅದಕ್ಕೆಲ್ಲ ಮಾಧ್ಯಮದವರು, ಸಾರ್ವಜನಿಕರು ಎಲ್ಲರೂ ಸಹ ಜನಪ್ರತಿನಿಧಿಗಳು ಸಹಕರಿಸಿದ್ದಾರೆ. ಈಗ ಇನ್ನೊಂದು ಹೋರಾಟದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಸ್ನೇಹಿತರೆ, ಸಾರ್ವಜನಿಕರು, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಇದು ಈಗ ಮತ್ತೆ ಕೋವಿಡ್ ನಿಯಂತ್ರಣದ ನಂತರ ಇದು ದೊಡ್ಡ ಕೆಲಸ ಇದೆ. ಆ ಕೆಲಸವನ್ನು ಎಲ್ಲರೂ ಸಹ ನಾವು ಕೋವಿಡಲ್ಲಿ ಎಷ್ಟು COVID-19 ಲಸಿಕಾ ಕೇಂದ್ರ ಡ್ರೈ ರನ್ ಇದರ ಇವತ್ತಿನ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ನಮಗೆ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದಂತಹ ಅವರು ಕೋವಿನ್ ಅಪ್ಲಿಕೇಶನ್ ಅಲ್ಲಿ ಆ ರಿಜಿಸ್ಟ್ರೇಷನ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ನೋಡ್ಬೋದಾ ನೋಡಿ ವೆರಿಫಿಕೇಶನ್ ಮತ್ತೆ ಅಡ್ರೆಸ್ ವೆರಿಫಿಕೇಶನ್ ಎಲ್ಲ ಮಾಡಿದ ನಂತರ ಇಲ್ಲಿ ಟಿಕ್ ಮಾಡ್ತಾ ಹೋಗ್ತೇವೆ ಎಲ್ಲ ನೋಡ್ತಾ ಇದೆ. ಹೌದು.
ಬೇಡ 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 ಬಿಡ್ತೀರಾ ವರ್ಕ್ ಮಾಡ್ಕೊಂಡು ಒಂದು ನಿಮಿಷ. ಡೇಟ್ ಆಫ್ ಬರ್ತ್ 9/2/1984. ಆಧಾರ್ ಕಾರ್ಡ್ ನಂಬರ್ 78352813.